ಮಂಗಳೂರಿನ ನಾಗುರಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಹಾಗೂ ನಗರದ ಕೆಎಂಸಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ನಗರದ ಬಿಕರ್ನಕಟ್ಟೆ ಹರಿಹರ ಪಾಂಡುರಂಗ ಭಜನಾ ಮಂದಿರದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸೇವಾ ಪ್ರಮುಖರಾದ ಪ್ರವೀಣ್ ಕುತ್ತಾರ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಈಗಾಗಲೇ ಸಮಾಜಮುಖಿ ಕೆಲಸವನ್ನ ನಿರಂತರವಾಗಿ ಮಾಡುತ್ತಾ ಬರುತ್ತಿದೆ ಎಂದು ಅವರು ಹೇಳಿದರು. ರಕ್ತದಾನ ಶಿಬಿರ ಮಾತಾಯಿಗಳ ಸಂಘಟನೆಗಳ ಹಿರಿಯರಿಗೆ ಒಟ್ಟಿಗೆ ಉಪಸ್ಥಿತಿಯಲ್ಲಿ ಈ ವಿಶ್ವ ಹಿಂದೂ ಪರಿಷತ್ ಮಸ್ತ್ ಕೊರೋನಾ ವೈರಸ್ ಟೈಮ್ ಮಸ್ತ್ ಸೇವಾ ಚಟುವಟಿಕೆ ಮಾಡ್ತಾರೆ. ತೊಟ್ಟೊಟ್ಟಿಗೂ ಐನಾತ್ತು ಬೇಗಡೆ ಈಗ ಮಸ್ತ್ ಕಾರ್ಯಕರ್ತೆಯರು ಐನಾತ್ತು ಸುಮಾರು ರಕ್ತದಾನ ಶಿಬಿರವನ್ನು ಒಂದೊಂದು ಅಲ್ಲ ಇನ್ನಿಲ್ಲ ಈ ಬಾಗೋಡು ಐತಾರ್ಥ ನೀ ಕಾಣೆ ಒಳ್ಳೆ ಕಾಣಿನೇ ಬೇಗ ಬಂದು ಈತೊಂದು ಕಾರ್ಯಕರ್ತರಿಗೆ ಕೊಡ್ಬೇರು ಬಂದಿದ್ದ ಭಾರಿ ಒಂದು ಖುಷಿತ ವಿಚಾರ ಮಾದರಿಗಳ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಜಿಲ್ಲಾ ವತಿಯಿಂದ ಅಭಿನಂದನೆಗಳು ಎಂದರೆ. ತದಬಳಿಕ ಮಾತನಾಡಿದ ಕೆಎಂಸಿ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಡಾಕ್ಟರ್ ತುಷಾರ್ ಅವರು, ಸಮಾಜಕ್ಕೆ ಪ್ರತಿಯೊಬ್ಬ ಕೊಡುಗೆ ನೀಡುವ ಮೂಲಕ ಸಮಾಜ ಜೀವಿಯಾಗಿ ಬಾಳಬೇಕು ಎಂದರು. BSP people, and it's a pleasure from our side to conduct a blood camp for around 100 people today. I hope the majority of the people turn up and the blood donation takes place. ಈ ವೇಳೆ ಪ್ರಚಂಡ ಕಾರ್ಯದರ್ಶಿ ಶರತ್ ಕೆಂಬರ್, ಹರಿಹರ ಪಾಂಡುರಂಗ ಭಜನಾ ಮಂದಿರದ ಅಧ್ಯಕ್ಷ ಭರತ್ ಕುಮಾರ್, ಟ್ರಸ್ಟಿ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.